dance, dance, mommy dance, dance, mommy dance. Dance, mommy dance, dance, mommy dance, dance, mommy dance, dance, mommy dance, dance, mommy dance. Okay, Karnataka, Karnataka, number one dancing reality show that is none other than Sanpure Dance Mummy Dance Season 2. And this is the beautiful mummy that is Saujanya Hegde. And the eligible bachelor Rupesh Shetty, welcoming you all for Coastal Karnataka's biggest mummies dance show, Sanpure Dance Mummy Dance Season 2. Yes, ತಾಯಂದಿರು ಕೇವಲ ಅಡುಗೆ ಮಾಡೋದಕ್ಕೆ ಮಾತ್ರ ಇರೋರಲ್ಲ, ಕೇವಲ ಪ್ರೀತಿ ಹಂಚೋದಕ್ಕೆ ಮಾತ್ರ ಇರೋರಲ್ಲ, ಅವರ ಕಲೆ ಅನ್ನೋವಂಥದ್ದು ಏನಾದರೂ ಇದ್ರೆ ಅದನ್ನ ಮತ್ತೆ ಈ ವೇದಿಕೆಗೆ ಬಂದು ಅವ್ರು ತೋರಿಸುವಂಥ ಎಲ್ಲ ಅವಕಾಶಗಳು ಅವ್ರಿಗೋಸ್ಕರ ಕಾಯ್ತಾ ಇದೆ. ತಾಯಂದಿರು ಎಲ್ಲ ಕೆಲಸವನ್ನ ಮಾಡ್ತಾರೆ, ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ, ತಂದೆ ತಾಯಿಗೋಸ್ಕರ ಹಲವಾರು ವಿಚಾರದಲ್ಲಿ ತ್ಯಾಗ ಮಾಡ್ತಾರೆ. ಅಂತಹ ತ್ಯಾಗಮಯಗಳಿಗೆ ನಮ್ಮ ಸಣ್ಣ ಕೊಡುಗೆ ದ್ಯಾಟ್ ಈಸ್ ಸನ್ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಈ ಒಂದು ಖುಷಿ ಆಯ್ತಲ್ವಾ? ಈ ಒಂದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆಯಲ್ಲಿ ಮಮ್ಮಿ ಇದ್ದಾರೆ, ಅದ್ರ ಜೊತೆಗೆ ಒಬ್ರು ಡ್ಯಾಡಿನೂ ಇದ್ದಾರೆ. ದ್ಯಾಟ್ ಈಸ್ ನಮ್ಮ ಪ್ರೀತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಅವ್ರ ಮಾತು ಆರಂಭಿಸೋದು ಹೇಗಿದ್ದೀರಾ ಅನ್ನೋಂಥ ಒಂದು ಅತ್ಯದ್ಭುತವಾಗಿರುವಂತಹ ಮಾತಿನ ಜೊತೆಗೆ. ಹಾಗಾಗಿ ಯಾರಿಗಾದ್ರೂ ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಇದ್ರೆ ಒಂದು ಅನಸಿನ್ ಟ್ಯಾಬ್ಲೆಟ್ ಎಲ್ಲ ಇಟ್ಕೊಂಡ್ಬರ್ತಾರೆ. ದೊಡ್ಡ ಚಿಕಿತ್ಸೆಗೆ ಏನು ಕೊಡಲ್ಲ ಅವರು. ಅಂಡ್ ದಟ್ ಇಸ್ ನನ್ ಅದರ್ ದ್ಯಾನ್ ನಮ್ಮೆಲ್ಲರ ಪ್ರೀತಿಯ ಮಿಸ್ಟರ್ ಅರುಣ್ ಆಳ್ವಾ. ಡ್ಯಾಡಿ ಅಂತ ಹೇಳಾಗಿದ್ರೆ ಸರ್ ದಾದಿ ಗೊತ್ತುಂಟು ಕೇರ್ ಮಲ್ಪೆರ ಅವು ಬಾರಿ ಎಡ್ಡು ವಿಷಯ. ಎಂಕಿತ್ತ ದಾದನ್ ಗೊತ್ತು ಕಾರ್ ಮದ ಬೇನೆ ಅಂದು ದಲ ತಿಕ್ಕು ಚೆಕ್ ಮೀನ್ ಇರೋ ಸರ್ ಅವು ನರ್ರಾಪುರ ಹೋಯ್ತದೈತೆ ನ್ಯೂರಾಲಜಿಸ್ಟ್ ಲೆಪ್ಪಡ ಒಂದು ಸೀರಿಯಸ್ ಮ್ಯಾಟರ್. ನಾನು ಐಕ್ಲ ಅನಸಿನ್ ಕೊರ್ನ ಬಂಗಾವು ರೂಪೇಶ್ ಕಾರ್ಬೇನೆನಾ ಕಾರ್ಬೇನೆ ಬಂಡ ಈರ್ ಬರೋಡು ನೀ ಜಾನ್ ಪೋಪ ಬಟ್ ಬಿಲ್ ಕೊರ ಕಾಸಿ ಸೋಮವಾರ ಏನಂತೆ ಫ್ರೀ ಇಲ್ಲ ಕ್ಲಿನಿಕ್ ಇಡು ಬರೋಲಿ ಕ್ಲಿನಿಕ್ ಓಪನ್ ಮಾಡ್ತಾರೆ ಇವ್ರಿ. ಅಂದು ಸ್ವಂತ ದಾದ ಬಂಡ ತರೆ ಮೇಲೆ ಮಾತ್ರ ಕೊರ್ಪುಣು ಮಲ್ಲ ರೋಗನ ಕ್ಲಿನಿಕ್ ಯಾರಿಗೆ ಅರೆನೆ ಸೀಟೆಡ್ ಕುಲ್ಲೈನಿ ಮಮ್ಮೀಸ್ ನಕ್ಲೇನ್ ಕೇರ್ ಮಲ್ಪೆರೆ ಈರ್ ಅನ್ರಿಲೇಟೆಡ್ ಪರ್ಸನ್ ಡಾನ್ಸ್ ಅಮಿ ಡಾನ್ಸ್ ಬತ್ತದ ಎಂಕ ಕಾರ್ ಬೆನೆ ಕೈ ಬೇರೆ ಬಂಡ ಈರ್ ಮೆಡಿಸಿನ್ ಕೊರ್ರೆ ಅತ್ತತೆ ಯಾಕೆ ಬಂಡ ಪಂಡ್ರ ಇನ್ ಫ್ಯೂಚರ್ ನಮ್ಮ ರಜನ ಸೇರಿದಲ್ಲ ಪೇಮೆಂಟ್ ಲ ತಿಕ್ಕೊಂಡು ಐಲ್ನ ಒರಿಪ ಅಂದ್ರೆ ರೂಪೇಶ್ ಕಲ್ಪೋಡು ಅದೇ yes free treatment last time ದಾದ ಪಂಡಲ ಮುಗ್ಧ ಅದು ಮನಿ ಪಂದ ಕುಲ್ಲ ಅಂತಾರೆ ತಾರ್ಲ ಕೊರ್ಪೇರು ಸಂಚಾದ ನಮ್ಮ ನೆಕ್ಸ್ಟ್ ಜಡ್ಜಸ್ ಬುಕ ಸೊ ಓಕೆ ನಶೀಬ್ ಆಸೋ ಖೇಳ್ ಐ ಫಿಲ್ಮ್ ದ ಹೀರೋ ಮೋರ್ ಅಂಡ್ ಮೋರ್ ಮೂವೀಸ್ ಬರೋಂದುಂಡು ಬಾಲಿವುಡ್ ಇಡುತ್ತುಂಡ 6ನೇ ಕೊರಿಯೋಗ್ರಫಿ ಇಂಡಿಯಾ ಇಪ್ಪಡು ಓವರ್ಸೀಸ್ ಇಪ್ಪಡು ದ ಡಾನ್ಸಿಂಗ್ ಸ್ಟಾರ್ ದ ಬೀಟ್ ಡೌನ್ ಕೊರಿಯೋಗ್ರಫರ್ ಹೂ ಹ್ಯಾಸ್ ಟರ್ನ್ಡ್ ಹೀರೋ ಪಂಡ ಈರ್ ಮಾತ್ರ ಅತ್ತ ಹೀರೋ ನಿಂಕ್ಲೆಡ ಕಡಜಿ ಹೀರೋ ಲೇರ ಎಸ್ ಅವರ ರಣವೀರ್ ಸಿಂಗ್ ಎಲ್ಟನ್ ಮ್ಯಾಸ್ಕರೇನಸ್ ಅದು ರಣವೀರ್ ಸಿಂಗ್ ಅದೇ ಎಸ್ ಕರೆಕ್ಟ್ ಅಂಚನಲ್ಲ ಕರೆಕ್ಟ್ ಅಂಚನ ಕರೆಕ್ಟ್ ಅದೇ ಆರನೇ ಲೆಕ್ಕಲ್ಲಿ ಇರುತ್ತೆ ಕರೆಕ್ಟ್ ಅದು ಈರನೇ ಲೆಕ್ಕನ ಆರನೇ ಲೆಕ್ಕನ ಗೊತ್ತಿಸಿ ಬಟ್ ಆರ್ ವಾಲ ಬಿಸಿ ಇತ್ತರ್ನ ಈರೆಗ್ಲೇ ಆಕ್ಟಿಂಗ್ ಮಾಡ್ಕೊಳ್ಳಿ ವಾಹ್ ಇತ್ತೆ ಆರ್ ಬಿಸಿ ಇಲ್ಲ ಇರತ್ತೆ ಏರಿ ಆರ್ ಏರಿ ಆರಂದು ಊರುಡಲ್ಲಿ ಕಾಸರಗೋಡು ಆರಿ ರಣವೀರ್ ಸಿಂಗ್ ಓಕೆ ಓಕೆ ಬ್ರಿಲಿಯಂಟ್ ಎಂಗ್ಲೆಡ ಡಾಕ್ಟರ್ಸ್ ಲವ್ಲೇರ್ ಹೀರೋಸ್ ಲವ್ಲೇರ್ ಬಡನ ಮೆತ್ತಿ ಬರಿಡುಲ್ಲೇರ್ ಗ್ಲಾಮರ್ ಇಗ್ಲದಾಲ ಕಡಿಮೆಜಿ ಹೀರೋಸ್ ನಟಿಪ್ಪನಾಗ ಒಂಜಿ ಹೀರೋಯಿನ್ ಅಣ್ಣತೋ ಬಂತಾಯ ಸೊ ದ ಬ್ಯೂಟಿಫುಲ್ ಗಾರ್ಜಿಯಸ್ ಚಿರಶ್ರೀ ಅಂಚನ್. ಹಾಯ್ ಹಲೋ ಹೌ ಆರ್ ಯು ಹಲೋ ಚಿರಶ್ರೀ ರಡಕ್ಕೆ ಏನ್ರೆ ಮರತಿತ್ತು ಫಸ್ಟ್ ಇತ್ತೆ ಎಂಚಲ ಉಪದ್ರ ಕೊರ್ಪೆರೆ ಸೆಟ್ಸ್ ಇಟ್ ಪಂಡ ಗೋಲ್ಮಾಲ್ ಬ್ರದರ್ಸ್ ಅನ್ಫಾರ್ಚುನೇಟ್ಲಿ ಯು ಆರ್ ಸ್ಟಾರಿಂಗ್ ಅಗೇನ್ಸ್ಟ್ ಅವರ್ unfortunately I mean sorry I script onchuru change fortunately you are starring against our bale Rupesh so how was it in the screens ijji alpa incha malpujer ಪಂಡ ಸೈಲೆಂಟ್ ಒಪ್ಪರ್ ಓಕೆ ಅಲ್ಪ ಇಂಚ ಮಲ್ಪುಜರ್ ತಾಯಿಗಿರ ಅಂಚೆ ಇಂಚ ಮಲ್ಪುಜರ್ ಅಪ್ಪನ ನಮ್ಮ ನ್ಯಾಚುರಲ್ ಎಂಚ ಒಪ್ಪುದಿಲ್ಲ ಅವು ಕ್ಯಾಮರಾದ ಎದುರು ಗೊತ್ತಾಗ ನಮ್ಮ ನ್ಯಾಚುರಲ್ ಅದೇ ಉಪ್ಪು ನಂಚ ಎಸ್ ಬೈ ಬರುತ್ತೆ ಎಂಚ ನಮ್ಮ ಬಟ್ ಚಿರಶ್ರೀ ಒಂದು ವಿಷಯ ನೋಡಿ ಚಿರಶ್ರೀ ಬಲ್ಲೆ ಈ ಒಂದು ಕಾರ್ಯಕ್ರಮ ಈತ್ ಹಂತಕ್ಕೆ ಮುಟ್ಟ ಮತ್ತನೆ ಸೊ ಹೌ ಯು ಡೂಯಿಂಗ್ ಅಂಡ್ ಎಂಚ ಫೀಲ್ ಆಗುಂಡು ಏತ್ ಖುಷಿ ಆಗುಂಡು ಮಸ್ತ್ ಖುಷಿ ಆಗುಂಡು
ಮಸ್ತ್ 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 ಖುಷಿ ಒಂದುಂಡು ಡಾರಿ ಡಾರಿಡೋ ಯಾ ನೀತು ಉದ್ದ ಪ್ರಶ್ನೆಗೆ ಇಲ್ಲಿ ಆನ್ಸರ್ ಕೊರಿಯರ್ ನೋ ಪ್ರಾಬ್ಲಮ್ ಇಟ್ ಆಲ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇನ್ನಿತ ಒಂದು ಕಾರ್ಯಕ್ರಮ ಶುರು ಮಲ್ಪಡ್ದಾಂಡ ಮಮ್ಮಿ ಬರ್ತದ ಡ್ಯಾನ್ಸ್ ಮಲ್ಪಡು ಸೊ ಓ ಮಮ್ಮಿ ಬರೋದಿಲ್ಲ ಇರುತ್ತೆ Yes, Sun Pure Dance Amiran Season 2. Inita, first contestant coming up is Chetna Prakash. Please welcome her. जब पी ले जा तू अभी मिलूंगी फिर न दोबारा जादू की जब पी ले जा तू अभी मिलूंगी फिर न दोबारा फोटो से पप्पी ले जा तू अभी मिलूंगी मैं न दोबारा Play. ಚೇತನಾ ಪ್ರಕಾಶ್ ಡ್ಯಾನ್ಸ್ ಅಮಿರಾನ್ ಸೀಸನ್ 2 ಅಲ್ಲಿ ಬಂದಿದ್ದೀರಾ ನೆಕ್ಸ್ಟ್ ರೌಂಡಿಗೆ ಈಗ ಅನಿಸ್ತಾ ಇದೆ ತಪಂಗುಚಿ ಸ್ಟೈಲ್ ಮಾಡಿ ಫುಲ್ ಜೋಶಲ್ಲಿ ಮಾಡಿದ್ದೀರಾ ಓಕೆ ಜಡ್ಜಸ್ ಏನು ಹೇಳ್ತಾರೆ ನೋಡೋಣ ಓಕೆ ಓವರ್ ಟು ದ ಜಡ್ಜಸ್ ಪ್ಲೀಸ್ Hi Chetna. Hi. Okay. First of all, ಇದು ಎಡ್ಡೆ ಡಾನ್ಸ್ ಮಾಡ್ತಾರೆ. Overall, it was mind-blowing performance. Thank you, sir. Superb energy, very energetic you are. Okay, two things. Starting ಒಂಜಿ ಟಮ್ಮಲ್ ಮಾಡ್ತಾರೆ, ಪಲ್ಟಿ ಹಾಕ್ಯಾರ ಫ್ಲೋರ್ದ. Very good. Thank you. ಅಂಚನೆ ಒಂದೊಂದು ಟ್ರೈ ಮಂತೊಂದು ಒಪ್ಲೆ ಬೇತೆ ಇಟ್ಸ್ ವೆರಿ ಗುಡ್ ಎಕ್ಸ್ಪ್ರೆಷನ್ ಇಸ್ ವೆರಿ ಗುಡ್ ಆ್ಯಂಡ್ ಎನ್ನ ಒಂಜಿ ಪ್ರಾಬ್ಲಮ್ ಇಂತ ಹೋಗ್ತಾನೆ ಡ್ಯಾನ್ಸ್ ಮಲ್ಪುನಾಗ ಅವಳುಂಡು ತೂಯರ ಬಲ್ಲಿ ಯು ಆರ್ ಗೆಟಿಂಗ್ ಕಾನ್ಷಿಯಸ್ ಹಾಂ ಏಪಲ ಸ್ಟೆಪ್ ಮಾಡ್ತದೆ ಅಂಚಿ ಪೋಯರ ತೂಯರ ಪ್ರಾಬ್ಲಮ್ ಇತ್ತು ಅವು ಒಂಜಿ ಮಾತ್ರ ಓಕೆ ಬೇತೆ ಲಾಸ್ಟ್ದ ಕೊರಿಯೋಗ್ರಫರ್ ಲಾಸ್ಟ್ದ ಎಂಕವು ಇಷ್ಟ ಆಯ್ತು ಇಟ್ ವಾಸ್ ಅನ್ ಫಾರ್ ಮೀ ಇಟ್ ವಾಸ್ ಅನ್ ಅನ್ಫಿನಿಶ್ಡ್ ಜಸ್ಟ್ ಟಕ್ ಇಂಚಾಂಡ್ ಹೌದು ಎಡ್ಡೆ ಪೋಂದಿತ್ತು ಡಿಮ್ ದಾದ ಗೊತ್ತಿಚ್ಚಿ ಆತೆ ಅವೊಂಜಿ ಪೋಸ್ ಅನ್ಫಿನಿಶ್ ಆಂಡ್ ಬೊಕ್ಕ ಈವನ್ ಮ್ಯೂಸಿಕ್ಲಿ ಆಲ್ಸೋ ಅನ್ಫಿನಿಶ್ ಬಟ್ ಓವರ್ ಆಲ್ ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ವಾವ್ ನೈಸ್ ಥ್ಯಾಂಕ್ ಯು ಎಲ್ಟನ್ ಗೋಯಿಂಗ್ ಆನ್ ಟು ಚಿರಶ್ರೀ ಅಂಚನ್ ಪ್ಲೀಸ್ Hi Chetana. So Irna energy was good and even the song selection was good and you are very expressive actually and yeah overall it was a good performance. All the best. Not bad. It was a good performance. So you can still do better. Wow. Okay, Arun sir, enchant. ಓಕೆ ಚೇತನ ಪರ್ಫಾರ್ಮೆನ್ಸ್ ಬಗ್ಗೆ ಪನ್ಪಿನಿಂದಾಂಡ ಸ್ಟಾರ್ಟಿಂಗ್ ಟು ಎಂಡ್ ಸೂಪರ್ ಸಾಂಗ್ ಸೆಲೆಕ್ಷನ್ ಅವಡು ಎಕ್ಸ್ಪ್ರೆಷನ್ ಅವಡು ಓವರಾಲ್ ಹೆಂಗೆ ಮಸ್ತ್ ಖುಷಿ ಅಂಡ್ ದಯಮಾಡಿ ಆತ್ ಎನರ್ಜಿ ಇತ್ತಿನ ಬಾಡಿಡ್ ಸೊ ಪ್ರತಿ ಒಂದು ಸ್ಟೆಪ್ ಮನ್ಪುನಾಗ ಆತ ಎಕ್ಸ್ಪ್ರೆಷನ್ ಇದು ಕೊರೋದಿತ್ತಾರೆ ಸೊ ಓವರಾಲ್ ಪರ್ಫಾರ್ಮೆನ್ಸ್ ಹೆಂಗೆ ಮಸ್ತ್ ಖುಷಿ ಅಂಡ್ ಐ ಲೈಕ್ ಇಟ್ ಆಲ್ ದಿ ಬೆಸ್ಟ್
ಥ್ಯಾಂಕ್ ಯು ಸೋ ಮಚ್ ಚೇತನ ಎಡ್ಡೆ ಕಮೆಂಟ್ಸ್ ಸಿಕ್ಕಿದ್ರೆ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಪವರ್ಡ್ ಬೈ ಘಟಿ ಡಿಟರ್ಜೆಂಟ್, ಸಿಟಡೆಲ್ ಡೆವಲಪರ್ಸ್. ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಅರುಣಾ ಮಸಾಲಾ, ಮೇಸ್ಟ್ರೋ ಇಂಟೀರಿಯರ್ಸ್. ನಮ್ಮ ಈ ಕಾರ್ಯಕ್ರಮದ ವೆನ್ಯೂ ಪಾರ್ಟ್ನರ್ಸ್ ಆಗಿದ್ದಾರೆ ಫೋರಂ ಫಿಜಾ ಮಾಲ್, ಮಂಗಳೂರಿನ ಅತಿ ದೊಡ್ಡ ಶಾಪಿಂಗ್ ಸೆಂಟರ್ ಫೋರಂ ಫಿಜಾ ಮಾಲ್. ಕಾರ್ಯಕ್ರಮದ ಇವೆಂಟ್ ಪಾರ್ಟ್ನರ್ಸ್ ಆಗಿದ್ದಾರೆ RDC ರೆವಲ್ಯೂಷನ್ ಡಾನ್ಸ್ ಕ್ರೂ, Costume and wardrobe by Costume Cottage, hairdo and makeup by Opulence Hair and Makeup Studio. ಇವರಿಗೆಲ್ಲರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಬ್ರೇಕ್. Dance, mommy, dance. Dance, mommy, dance. Dance, mommy, dance. Welcome back after the break. Your favorite show that's none other than the number one dancing reality show of coastal Karnataka. That is Sun Pure Refined Sunflower Oil Dance Mummy Dance Season 2. ತಾಯಂದಿರು ಮನೋರಂಜನೆಯ ಜೊತೆಗೆ ಅವರ ಕಲೆಗೆ ಬೆಲೆ ಕೊಟ್ಟು ಒಂದು ವೇದಿಕೆಗೆ ಬಂದು ಅವರ ಕಲೆಯನ್ನ ಇಡೀ ಕರಾವಳಿ ಕರ್ನಾಟಕದ ಜನರಿಗೆ ಹಂಚುವಂತಹ ಒಂದು ವೇದಿಕೆ ಅಂತ ಹೇಳಬೇಕು. ತಾಯಂದಿರಿಗೆ ಅರ್ಪಣೆ ಮಾಡುವಂತಹ ಒಂದು ವೇದಿಕೆಯಲ್ಲಿ ಮುಂದೆ ಬರುವಂತಹ ತಾಯಿ ಅವರ ಗಂಡನ ಬಗ್ಗೆ ಹೇಳಬೇಕು ಅಂತ ಇದ್ರೆ ಅವರು ಪೊಲೀಸ್ ಅಧಿಕಾರಿ. ಹಾಗಿದ್ರೂ ಕೂಡ ಅವರು ಇಲ್ಲಿ ಬಂದು ತನ್ನ ಹೆಂಡತಿಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಸೊ ಈ ಒಂದು ಅದ್ಭುತವಾಗಿರುವಂಥ ವೇದಿಕೆಯಲ್ಲಿ ಅದ್ಭುತವಾಗಿರುವಂಥ ಒಂದು ಪ್ರದರ್ಶನವನ್ನು ನೀಡೋದಕ್ಕೆ ಬರ್ತಾ ಇದ್ದಾರೆ ದಿವ್ಯಾ ಎಂ. ಸೊ ಜೋರಾಗಿರುವಂಥ ಚಪ್ಪಾಳೆ ಕೊಡಿ ಅಂಡ್ ಪ್ಲೀಸ್ ವೆಲ್ಕಮ್ ದ ಮಮ್ಮಿ ಆನ್ ದ ಸ್ಟೇಜ್. मैडम शॉट रेडी, लाइट्स कैमरा एक्शन. बोल बोल रानी क्या चाहिए, बंगला चाहिए या कार चाहिए? बोल बोल रानी क्या चाहिए, बंगला चाहिए या कार चाहिए? कैश चाहिए मुझे, कैश चाहिए, कैश चाहिए मुझे, कैश चाहिए. पैसा फेंक तमाशा देख, नाचेगी पिंकी फुल टू लेट. अरे पैसा फेंक तमाशा देख, नाचेगी पिंकी फुल टू लेट. आंसर है सारे सवालों के. मुंबई की ना दिल्ली वालों की, पिंकी है पैसे वालों की. मुंबई की ना दिल्ली वालों की, पिंकी है पैसे वालों की. मम्मा मुंबई की ना दिल्ली वालों की, पिंकी है पैसे वालों की. पीपी 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 क्या दारू और पिक्की पी पर पैसा? अभी कहाँ देखला, ई तो शुरुआत है. आगे आगे देखा होखा था का. वर्ल्ड फेमस है मेरा ग्लैमर बड़ा, आई केबल कनेक्शन के जैसा मजा. मेरा नेटवर्क कभी फेल होता नहीं, हर मोहल्ले में हाय मेरा टावर खड़ा. बड़ा महंगा है नेटवर्क तेरा. शॉरी बड़कों को नो पट्टे का केक, नाचेगी पिंकी फुल टू लेट. पोस्टर हो सारी दीवानों की. मुंबई की ना दिल्ली वालों की, मुंबई की ना दिल्ली वालों की, पिंकी है पैसे वालों की. अरे मुंबई की ना दिल्ली वालों की, पिंकी है पैसे वालों की. अरे स्टॉप इट यार. ओफो. अरे बाबा बस. ओके बाय. ಸೂಪರ್ 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 ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಹಾಡು ಅಷ್ಟೇ ಸಖತ್ತಾಗಿತ್ತು, ನಿಮ್ಮ ಡ್ಯಾನ್ಸು ಅಷ್ಟೇ ಸಖತ್ತಾಗಿತ್ತು. ಟೋಟಲ್ ಆಗಿ ಹೇಳಬೇಕು ಅಂತ ಇದ್ರೆ ಒಂದು ಸ್ವಲ್ಪ ಈಸಿ ಬನ್ನಿ. ಆ್ಯಂಡ್ ನಮಗಂತೂ ತುಂಬ ಖುಷಿ ಆಯ್ತು ನಿಮ್ಮ ಪರ್ಫಾರ್ಮೆನ್ಸ್. ನೀವು ಹೇಳಿ, ನಿಮಗೆ ಖುಷಿ ಆಯಿತು? ನಂಗೆ ಖುಷಿ ಆಯ್ತು. ಹೌದಾ? ಮಾಡಿ ಖುಷಿ ಆಯ್ತು. ಹಾಗೆ ಇನ್ನೊಬ್ಬರಿಗೆ ಖುಷಿ ಆಗಬೇಕು, ಅವ್ರಿಗೆ ಖುಷಿ ಆಗಿರುತ್ತಾ? ಆಗಿರ್ಬಹುದು ಅಂತ ಅನ್ಕೊಂಡಿದ್ದೇನೆ. ಅದು ಬೇರೆ ಯಾರು ಅಲ್ಲ, ನಮ್ಮ
ಪ್ರೀತಿಯ ಗೆಳೆಯ ಅಂತಾನೂ ಹೇಳ್ಬೋದು. ಅದ್ರ ಜೊತೆಗೆ ಒಬ್ಬರು ಪೊಲೀಸ್ ಅಧಿಕಾರಿ ಬೇರೆ, ಅವ್ರ ಹೆಂಡತಿ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಲೈವ್ ಆಗಿ ಬಂದಿದ್ದಾರೆ. ಅಂಡ್ ಅವ್ರ ಸಪೋರ್ಟ್ ಇಲ್ಲಿ ತನಕ ಇದೆ ಅಂತ ಹೇಳ್ತೀರಾ ನೀವು? ಎಷ್ಟು ಸಪೋರ್ಟ್ ಮಾಡ್ತಾರೆ ಅವರು? ಅವರ ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ನಾನು ಇನ್ನೊಂದು ಮಾತು ಹೇಳ್ಬೇಕು, ಎಸ್ ಚಪ್ಪಾಳೆ ಖಂಡಿತವಾಗ್ಲೂ ಅವ್ರಿಗೆ ಕೊಡ್ಬೇಕು. ಅದ್ರ ಜೊತೆಗೆ ಬೆಳಗ್ಗಿನಿಂದ ಇಲ್ಲಿ ತನಕ ಅವ್ರ ಹೆಂಡತಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಇವಾಗ ಬರುತ್ತೆ ಅವ್ರ ಪರ್ಫಾರ್ಮೆನ್ಸ್, ಇವಾಗ ಬರುತ್ತೆ ಅಂತ. ಅಂಡ್ ಅವರನ್ನ ಖಂಡಿತವಾಗ್ಲೂ ನಾನು ವೆಲ್ಕಮ್ ಮಾಡಲೇಬೇಕು. ನಾನು ಆದ ಸರ್ ಶಾಂತಾರಾಮ್ ಅವ್ರು ದಯವಿಟ್ಟು ವೇದಿಕೆಗೆ ಬರಬೇಕು, ಜೋರಾಗಿರೋ ಚಪ್ಪಾಳೆ ಕೊಡಿ. ಅಂಡ್ ಪ್ಲೀಸ್ ವೆಲ್ಕಮ್. ಅವರ ಒಂದು ಡ್ರೆಸ್ ಅಲ್ಲಿ ಬರ್ತಾ ಇದ್ದಾರೆ. ದಟ್ಸ್ ಗ್ರೇಟ್ ಥಿಂಗ್ ಅಂತ ಹೇಳ್ಬೇಕು ಸರ್. ನೈಸ್ ಟು ಹ್ಯಾವ್ ಯು ಹಿಯರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಯಿಂಗ್ ವಿತ್ ಅಸ್. ಎಸ್, ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂದ್ರೆ ಒಂದ್ ಸೈಡ್ ಅಲ್ಲಿ ಪೊಲೀಸ್ ಅಧಿಕಾರಿ ಅವರು, ಇನ್ನೊಂದ್ ಸೈಡ್ ಅಲ್ಲಿ ಅವ್ರ ಹೆಂಡತಿ. ಯಾವತ್ತು ಬ್ಯುಸಿ ಆಗಿರ್ತೀರಾ ನಮ್ಗೆ ಗೊತ್ತಿದೆ, ನಮ್ ಸೇವೆ ಮಾಡ್ತಾ ಇರ್ತೀರಾ, ಬಟ್ ಸ್ಟಿಲ್ ಹೆಂಡತಿ ಅಂತ ಬಂದಾಗ ಸಪೋರ್ಟ್ ಮಾಡಲೇಬೇಕು. ಈ ಮೂಲಕ ನೀವು ಮಾದರಿ ಆಗ್ತಾ ಇದ್ದೀರಾ. ಹೇಳಿ ಸರ್, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನಿಮ್ಮ ಹೆಂಡತಿ ಇಂಥ ಒಂದು ವೇದಿಕೆನಲ್ಲಿ ಪ್ರದರ್ಶನ ಕೊಡ್ತಾ ಇದ್ದಾರೆ, ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಮತ್ತು ನನ್ನ ಸ್ವೀಟ್ ಆರ್ಟ್ ಅನ್ನೋದಕ್ಕೆ ನಾನು ಅವ್ರಿಗೆ ಎನ್ಕರೇಜ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಫಸ್ಟ್ ಟೈಮ್ ರೂಪೇಶ್ ಅಂಚಿದುದು ಪಾತೆರ್ನ ಅಂತ ಇಂಚಿದುದು ಪಾತ್ರ ಫಸ್ಟ್ ಟೈಮ್ ಯಾನ್ ತೋಂದಿಲ್ಲ. ದಾಯಕ್ ಬಂಡ ಆರು ಪಾಡ್ದಿನ ಡ್ರೆಸ್ ಅಂಚೊಂಡು ಐದು ಒಟ್ಟಿಗೂ ಇದನ್ನ ಯಾಪಲ್ಲ ಇಂಚಿ ತಿರುಗುದು ಇಂಚಿ ತಿರುಗೋದು. ಅಂಡ್ ಮಸ್ತ್ ಖುಷಿದಾದ ಬಂಡ ಕಾಣೆ ಬತ್ತಲ್ಲ ಆರು ಬಡದಿಗೋಸ್ಕರ ವೇಟ್ ಮಾಡಿದ್ರು. ಮೇಡಮ್ ಹೇಳಿ, ನೀವು ತುಂಬಾನೇ ಲಕ್ಕಿ ಅಂತ ಹೇಳಬೇಕು. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅವ್ರ ಎದುರುಗಡೆ ಇಂಥ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ? ತುಂಬಾ ಖುಷಿ ಆಗುತ್ತೆ. ಅವರಿದ್ದಾಗ ಇನ್ನು ಜೋಶ್ ಬರುತ್ತೆ. ಓಕೆ. ಅಂಡ್ ಅವರು 24 hours ಬಿಸಿ ಇರ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾವ ರೀತಿ ಟೈಮ್ ಕೊಡ್ತಾರೆ ನಿಮಗೆ? ಅವರು ತುಂಬಾ ಕಷ್ಟ ಆಗುತ್ತೆ, ಆದ್ರೂ ಆದಷ್ಟು ಅವರಿಗೆ ಎಷ್ಟು ಆಗುತ್ತೆ ಆ ಮಧ್ಯದಲ್ಲಿ ನನಗೋಸ್ಕರ ಟೈಮ್ ಕೊಡ್ತಾರೆ. ಸೂಪರ್ 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 ಸರ್. ಪಲ್ಲೆ ಫೈನಲ್ಗೆ ಪೋಂಡ ದಾದಾ ಒನ್ಪರ್ ದಾದಾ ಗಿಫ್ಟ್ ಎಲ್ಲ ಕೊರ್ರ ನೆಂಚ ಫೈನಲ್ ಬತ್ತೇರ್ನಾರು 100% ಗಿಫ್ಟ್ ಕೊರ್ರೇನೆ ಉಂಡು. ಫೈನಲ್ ಬತ್ತೇರ್ನಲ್ಲ ಅವು ಸಸ್ಪೆನ್ಸ್. ಖಂಡಿತ ಅಂಚಿನ ಒಂಜಿ ಮಲ್ಲ ಗಿಫ್ಟ್ ದಿಕ್ಲೇಕ ಆಯ್ತು ಒಟ್ಟಿಗೂ ಒಂದು ಎಡ್ಡೆ ಪ್ಲೇಸ್ಲ ದಿಕ್ಲೇಕಾರ ಆರೆಗೆ ಈ ಒಂಜಿ ಕಾಂಪಿಟೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್ ಸರ್. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ಸೋ ಮಚ್. ಜೋರಾನೆ ಚಪ್ಪಾಳೆ ಸರ್ಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಾಗಿದೆ ಅಂತ ಜಡ್ಜ್ಮೆಂಟ್ ಕೇಳಬೇಕು. ನಾನು ಡೈರೆಕ್ಟ್ ಆಗಿ ನಮ್ಮ ಅರುಣ್ ಆಳ್ವ ಸರ್ ಇದ್ದಾರೆ. ಸೊ ಪ್ಲೀಸ್ ಸರ್, ಹೇಗಾಯ್ತು? ದಿವ್ಯಾ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾರು ಕೊರಿಯೋಗ್ರಫಿ ಮಾಡಿದ್ರಿ ಅದು? ಅಜ್ಲಾನ್ ಮತ್ತೆ ವರ್ಷಿತ್ ಅಂತ. ಓಕೆ ಅಜ್ಲಾನ್, ನೈಸ್ ಕೊರಿಯೋಗ್ರಫಿ. ಯಾಕೆ ಕರೆದೆ ಅಂತ ಹೇಳಿದರೆ, ಯಾವಾಗ ಒಂದು ಅವರಿಗೆ ಟ್ರೈನ್ ಮಾಡುವಾಗ, ಕೊರಿಯೋಗ್ರಫಿ ಮಾಡುವಾಗ ಒಂದು ಪರ್ಟಿಕ್ಯುಲರ್ ಒಂದು ಸ್ಟೆಪ್ ಆದ ನಂತರ ಇನ್ನೊಂದಕ್ಕೆ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾವ ರೀತಿ ಮಾಡ್ತಿದ್ರು ಅಂತ ಹೇಳಿದ್ರೆ, ಒಂದನ್ನು ಬಿಟ್ಟು ಅಂದರೆ ಇನ್ನೊಂದು ಮಾಡೋದಕ್ಕೆ ಇದು ಎಂಡ್ ಆಗೋ ಮುಂಚೆ ಇನ್ನೊಂದಕ್ಕೆ ಜಂಪ್ ಹೊಡಿತಿದ್ರು. ಓಕೆ, ಅದೊಂದು ನೆಕ್ಸ್ಟ್ ರೌಂಡಲ್ಲಿ ಸಿಲೆಕ್ಟ್ ಆದರೆ ಅದೊಂದು ಕರೆಕ್ಟ್ ಮಾಡಬೇಕು. ಓಕೆ ವಿದ್ಯಾ, ಹೇಗೆ ಅನಿಸಿದೆ ನಿಮ್ಮ ಪರ್ಫಾರ್ಮೆನ್ಸ್ ನಿಮಗೆ? ಚೆನ್ನಾಗಿ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟಿಂಗ್ ಟು ಎಂಡ್ ಅಲ್ಟಿಮೇಟ್ ನಿಮ್ಮದು ಎನರ್ಜಿ ಲೆವೆಲ್ ಅಷ್ಟು ಎನರ್ಜಿ ಇತ್ತು ನಿಮ್ಮ ಡ್ಯಾನ್ಸಲ್ಲಿ. ನೀವು ಎಲ್ಲೂ ಎನರ್ಜಿ ಡ್ರಾಪ್ ಆಗಿಲ್ಲ. ಮತ್ತೊಂದು ಏನು ಅಂತ ಹೇಳಿದ್ರೆ ಕೊರಿಯೋಗ್ರಫಿ. ಆ ಕೊರಿಯೋಗ್ರಫಿಯಲ್ಲಿ ಏನು ಹೇಳಿ ಸಾಂಗ್ ಸಿಲೆಕ್ಷನ್ ಒಳ್ಳೆದಿತ್ತು, ಬಟ್ ಕಂಟಿನ್ಯೂಟಿ ಅದೊಂದು ಬೇಕು. ಓಕೆ, ನಾನು ಕೊರಿಯೋಗ್ರಫಿಗೆ ಹೇಳಿದಲ್ಲ, ಒಂದು ಸ್ಟೆಪ್ ಆದ ನಂತರ ಕ್ಲಿಯರ್ ಮಾಡಿದ ನಂತರ ಇನ್ನೊಂದು ಸ್ಟೆಪ್ ಮಾಡಬೇಕು. ಕಂಟಿನ್ಯೂ ಟಕ್ ಇನ್ನೊಂದು ಸ್ಟೆಪ್ಗೆ ಜಂಪ್ ಹೊಡಿಯೋದಲ್ಲ. ಓಕೆ, ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್. ಎನರ್ಜಿ ಲೆವೆಲ್ ಪೊಟೆನ್ಷಿಯಲ್ ತುಂಬ ಇದೆ. ಎನರ್ಜಿ ಲೆವೆಲ್ ಟೂ ಗುಡ್ ಇದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಇಸ್ ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವಾವ್, ನಮ್ಮ ಅರುಣ್ ಸರ್ ತುಂಬಾನೇ ಅದ್ಭುತವಾಗಿರುವಂಥ ಕಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ನಮ್ಮ ಚಿರಶ್ರೀ ಅವರು ಏನು ಕೊಡ್ತಾರೆ, ಯಾವ ರೀತಿ ಕೊಡ್ತಾರೆ? ದಾವಿಗ. Hi Divya. So start to the end, Irna energy level was awesome. Okay, and even Irna expression, it was too good, and yeah, even the costume was good. So overall, it was a good performance. All the best. ಎಸ್, ಚಿರಶ್ರೀ ಅವರು ಕೂಡ ಅವರ ಒಂದು ಒಪಿನಿಯನ್ ಅನ್ನು ಹೇಳಿದ್ದಾರೆ. ಇವಾಗ ನಮ್ಮ ಎಲ್ಟನ್ ಅವರಿಗೆ ಎಷ್ಟು ಖುಷಿ ಆಗಿದೆ. ಓ ಟು ಎಲ್ಟನ್. ಹಾಯ್ ದಿವ್ಯಾ, ಫಸ್ಟ್ ಆಫ್ ಆಲ್ ಎಕ್ಸ್ಪ್ರೆಷನ್ ಎಡ್ ಐತಂಡ ಆ್ಯಸ್ ಅಕ್ಲು ಕೋ ಜಡ್ಜಸ್ಲ ಪಂಡೇರ ಎನರ್ಜಿ ಲೆಡ್ ಐತೇನು, ಬಟ್ ನಡು ಟು ಐ ಫೆಲ್ಟ್ ಒಂತೆ ಎನರ್ಜಿ ಲೋ ಐತೇನೆ ಇರ್ನ. ಓಕೆ, ಬಟ್ ಎಸ್ ಐ ಅಗ್ರಿ ಸರ್ ಅರುಣ್ ಸರ್ ದಾದಾ ಫಂಡೇರ್ ಬಿಕಾಸ್ ಈರುಂಡತೆ ಒಂಜಿ 5, 6, 7, 8 ಐಬೊಕ್ಕ
ಈ 7 ಆಗುವಾಗ ಫಸ್ಟ್ ಸ್ಟೆಪ್ಗೆ ನಾನು ಒಂಚೂರು ಹೊಸ ಸ್ಟೆಪ್ಗೆ ಪೋಂದುಲ್ಲ ಸೊ ಅವು ಆ ಪೇಷನ್ಸ್ ಫಿನಿಶ್ ಮಾಡ್ತಿದ್ದು ನೆಕ್ಸ್ಟ್ ಸ್ಟೆಪ್ಗೆ ಪೋವಡ್ ಓಕೆ ಆ್ಯಂಡ್ ದ ಲಾಸ್ಟ್ ಇರ ತಿರ್ತು ಬತ್ತದ ಅವು ಕ್ಯಾಮ್ರಾ ಯೂಸ್ ಮಾಡ್ತಿರತ್ತೆ ಅವು ಐ ಥಿಂಕ್ ಇಟ್ ವಾಸ್ ನೈಸ್ ವಿಚ್ ಯು ಕೇಮ್ ಡೌನ್ ಆ್ಯಂಡ್ ಇದು ನಲ್ತಾರೆ ಬೊಕ ಕ್ಯಾಮ್ರಾ ಯೂಸ್ ಮಾಡ್ತಾರೆ ಐ ಲೈಕ್ ದ್ಯಾಟ್ ಆಲ್ಸೋ ಆ್ಯಂಡ್ ಯಾ ಇಟ್ ವಾಸ್ ಅ ಗುಡ್ ಆ್ಯಕ್ಟ್ ಫಾರ್ ಮೀ ಆ್ಯಂಡ್ ಐ ವಿಶ್ ಯು ಆಲ್ ದ ಲಕ್. ಓಕೆ, ನಮ್ಮ ದಿವ್ಯಾ ಮೇಡಮ್ ಅವ್ರಿಗೆ ಒಂದು ಪಾಸಿಟಿವ್ ಕಮೆಂಟ್ ಸಿಕ್ತು ಅಂತ ಹೇಳಬೇಕು. ಮೂವರು ಜಡ್ಜಸ್ ಕೂಡ ತುಂಬಾನೇ ಅದ್ಭುತವಾಗಿ ಕಮೆಂಟ್ಸ್ ಕೊಟ್ಟರು. ಅದ್ರ ಜೊತೆಗೆ ಅವ್ರ ಗಂಡ ಕೂಡ ಡ್ಯೂಟಿ ಇದ್ರು ಕೂಡ ಡ್ಯೂಟಿ ಅವರ್ಸ್ ಅಲ್ಲಿ ಬಂದು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ದ್ಯಾಟ್ಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಅಂತ ಹೇಳಬೇಕು. ತುಂಬಾ ಖುಷಿ ಆಯ್ತು ಮೇಡಮ್. ವಿಶ್ ಯು ಆಲ್ ದ ಬೆಸ್ಟ್. ಮುಂದಿನ ರೌಂಡ್ಗೆ ಹೋಗೋ ಥರ ಆಗಲಿ, ಅಲ್ಲಿಂದ ಮತ್ತೆ ಮುಂದಿನ ರೌಂಡ್ಗೆ ಹೋಗೋ ಥರ ಆಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನಿಮಗಂತೂ ತುಂಬಾನೇ ಖುಷಿಯಾಗಿರುತ್ತೆ. ಮಮ್ಮೀಸ್ ಇಷ್ಟೊಂದು ಅದ್ಭುತ ಪ್ರದರ್ಶನ ಕೊಡ್ತಾರಾ ಅನ್ನೋಂಥ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿರುತ್ತೆ. ಆ್ಯಂಡ್ ಇನ್ನು ಮುಂದೆ ಬರೋರು ಹೆಂಗಿರ್ತಾರೆ ಅನ್ನೋಂಥ ಒಂದು ಕುತೂಹಲದ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ, ನಿಮ್ಮ ತಲೆನಲ್ಲಿ ಇದ್ದೇ ಇರುತ್ತೆ. ಬಟ್ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಂದರೆ ನೀವೇನು ಮಾಡಬೇಕು? ನೀವೇನು ಮಾಡಬೇಕಾಗಿಲ್ಲ, ನಮ್ಮ ಟಿವಿ ನೋಡ್ತಾ ಇರಬೇಕು. ಬಟ್ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಬರ್ತೀವಿ. ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಬ್ರೇಕ್. ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಡೂ ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಟು ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2. ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ ಸ್ವರ್ಣಾಕ್ಷರಿ ಆಸಿಡ್ ಔಟ್, ಸ್ಮರಣಿಕಾ ಉಡುಪಿ, ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್, ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್, ಅಪೂರ್ವ ಬಿಲ್ಡರ್ಸ್, ಆಪಲ್ ಕಂಪ್ಯೂಟರ್ಸ್. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ಇಂದಿನ ನೆಕ್ಸ್ಟ್ ಕಂಟೆಸ್ಟೆಂಟ್ ತೃಪ್ತಿ ಫ್ರಮ್ ಉಚ್ಚಿಲ. बाहों में चांद अकेला ठहरा था. हे, 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 रात की जवानी पे चांदनी का पहरा था. हे, हे, की डोली में आई झिल मिलाती जुगनू की बारात. सबके होठों पे ठहरी थी आके कोई बात. ढोल मंजीरे बजने लगे, बड़ी डफली पर था और ठुमक ठुमक कर नाच रही थी मेरी राधा प्यारी. ठुमक ठुमक कर नाच रही थी मेरी राधा प्यारी. जाने कहां से रास रचाने आया छैला गिरधारी. मोरे पिया डरता है देखो मोरा जिया. हो मोरे पिया डरता है देखो मोरा जिया. ढाई शाम रोक लई रोक लई रोक लई. ढाई शाम रोक लई और चक मुख चूम लई. मुख चूम लई मुख चूम लई. सर से मोरी चुनरी गई गई गई. सर से मोरी चुनरी गई. सरक 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 सरक. छेड़ छेड़ मोहे गरवाला गाए. काहे छेड़ छेड़ मोहे गरवाला गाए. काहे छेड़ छेड़ मोहे.
graceful performance. Welcome to Dance Movie Dance Season 2. ఏం చదువుతుండు ఈసారి నర్వస్నెస్ ఉండే ఆర్ యు బ్రేక్ ఫ్రీ ఆతండే నర్వస్ లా ఉండు పండబేతే దాదా ఉండు ఎనర్జీలో ఉండు నర్వస్ లా ఉండు ఓ మై గాడ్ ఓకే డిఫరెంట్ కైండ్ ఆఫ్ ప్యాకేజ్ ఓకే జడ్జెస్ ఎంచిన అని పెరుతుక ఓకే ఎల్సిన్ మాస్కరేనస్ హాయ్ తృప్తి హలో సర్ ఓకే తృప్తి ఫస్ట్ ఆఫ్ ఆల్ ಇದನ್ನ ಕಾಸ್ಟ್ಯೂಮ್ ಡಿಸೈನಿಂಗ್ ಉಂಡದೆ ಡೀಟೇಲಿಂಗ್ ಉಂಡದೆ ಸೂಪರ್ ಉಂಡು ವೆರಿ ಬ್ಯೂಟಿಫುಲ್ ಕಾಸ್ಟ್ಯೂಮ್ ಓಕೆ ಆ್ಯಂಡ್ ಓವರಾಲ್ ಪರ್ಫಾರ್ಮೆನ್ಸ್ ನೈಸ್ ಐ ವುಡ್ ಸೇ ನೈಸ್ ಓಕೆ ಯುವರ್ ಅ ಗುಡ್ ಡಾನ್ಸರ್ ಇರು ಎಡ್ಡೆ ಡಾನ್ಸರ್ ಇದು ಇನ್ನ ಇಂಡಿಯನ್ ಪೋಸಸ್ ಪೂರ ಉಂಡತೆ ಎಡ್ಡೆ ಡಾನ್ಸ್ ಮಲ್ವ ಬಟ್ ಏಪಲ ಇಂಡಿಯನ್ ನಲಿಪುನಾಗ ನೋ ದಟ್ ಅದಾ ಪನ್ಪಿರತ ಅದಾ ಅವು ಇಜ್ಜಿ that's not coming out aw barti enk feel aate javen basically what I'm trying to tell is yan dada panpun banda irna act overall acted a dam ijjan a punch ijjan ir malpwar ir mantonde ullar but that punch that you know that tara 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 punch tara incha flow and aw feel ijji odane so what I'm saying is dancing is good. I'm not saying bad. It's good. But thing is, you have to work on your presentation. You're encha present malpwar. Okay? You have to start enjoying. That is when presenting dance come. Our attitude uppod. You know, you're dancing. You're a performer. Chin up and dance. Overall, it was a nice performance. I would just wish you luck and all the best. Thank you, God bless. Wow, Tripti, edde comments sikkatundu, but okay, keep smiling, right? Arun sir, en chatan Tripti na dance. ತೃಪ್ತಿ ಬರೀ ಶೋಕ್ ತೋಜೊಂದುಲ್ಲರು ಈ ಕಾಸ್ಟ್ಯೂಮಡು ಬರೀ ಒಂಜಿ ಎನರ್ಜೆಟಿಕ್ ಆದ ತೋಂದುಲ್ಲರು ಆಂಡ ಇರ್ನ ಪರ್ಫಾರ್ಮೆನ್ಸ್ ಆತ್ ಎನರ್ಜಿ ಇಜ್ಜಾಂಡ್ ಏಮಂಡ್ ಇರು ಎನ್ನೊಂದು ದಾದನ ಮಂತೊಂದಿತ್ಲೆಕ ಒಂದಿತ್ತಲು ದಾದನ ಎರಡನೇ ಒಂಜಿ ಓಕೆ ಮನ್ಪುಲೆ ಪಣ್ಣಾಗಿರ ಡ್ಯಾನ್ಸ್ ಮಂತೊಂದಿತ್ಲೆಕ ತೋಜೊಂದಿತ್ತಂಡು ಕಾಸ್ಟ್ಯೂಮ್ ವೈಸ್ ಇರ್ನ ಸಾಂಗ್ ಸೆಲೆಕ್ಷನ್ ಅವಡು ಇರ ಮಂತಿನ ಸ್ಟೆಪ್ಸ್ ಅವಡು ಇಸ್ ಟೂ ಗುಡ್ ಆಂಡ ಇರ ಪ್ರೆಸೆಂಟೇಷನ್ ಆ ಲೆವೆಲ್ ಉಂಟ ಬೈಜಿ ಸೊ ನೆಕ್ಸ್ಟ್ ಟೈಮ್ ಎಡ್ಡೆ ಪರ್ಫಾರ್ಮೆನ್ಸ್ ಕೊರಲೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು Okay, anyways, not bad Tripti, edde atanige. Chirishri ma'am age en chatanduka. Chirishri, how was it? Hi Tripti. So on the costume and mast porlu tojandullare. And irna dance edde ettanda but nalla onte dance tamat concentration boardu and as sir told away you have to work more on the presentation. Okay, all the best. Okay, not bad, good comments, so all the very best. ವಾವ್ ಗುಡ್ ಬೆಟರ್ ಬೆಸ್ಟ್ ಮಮ್ಮೀಸ್ ಅಂತೂ ಬತ್ತಿನಕಲು ಒರೆಯರ್ದವ್ರಿ ಅಸಲು ಪನ್ಪನೇಡ್ದು ಒರೆಯರ್ದವ್ರಿ ಬೆಟರ್ ಪರ್ಫಾರ್ಮೆನ್ಸ್ ಮಲ್ತೊಂದುಲ್ಲೇರಿ ಅಣ್ಣ ನನಾತ ಮಮ್ಮಿ ಬರೋರಿಲ್ಲೇರಿ ನೆಕ್ಸ್ಟ್ ರೌಂಡ್ಗೆ ಏರ್ ಪೋಪಿರಿ ಏರ್ ಎಲಿಮಿನೇಟ್ ಆಪಿರು ವಿ ಡೋಂಟ್ ನೋ ದ ಜಡ್ಜಸ್ ವಿಲ್ ಡಿಸೈಡ್ ಬಟ್ ಟಿಲ್ ದೆನ್ ಯು ಟೇಕ್ ಅ ಚಿಲ್ ಪಿಲ್ ದರ್ಪಣ ಎಂಕಲ್ನ ಭೇಟಿ ನೆಕ್ಸ್ಟ್ ಎಪಿಸೋಡ್ ಟಿಲ್ ದೆನ್ ಕೀಪ್ ವಾಚಿಂಗ್ ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ಅಂಡ್ ದಟ್ಸ್ ದ ಶೋ ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 भगवति हेशिति कंठ कुटुंबिनि भूरि कुटुंबिनि भूरि कृते जय जय हे महिषासुरमर्दिनि रम्यकपर्दिनि शैलसुते. So it was good concept and your costume is really good and even in the expressions but last year avu Mahishasura kill malparate so appaga avu aggression nalla board ittanda okay and avu I bokka ave avu you know the proud feeling okay avu onchur board ittanda okay so thank you, all the best. Thank you. ಫುಲ್ ಆ್ಯಕ್ಟ್ ಉಂಡತೆ ಮಂತಿನ ಅವು ಗರ್ಭಾ ಡಾನ್ಸ್ ಪನ್ಪೇರು ಓಕೆ ಇರು ದಾಂಡಿಯಾ ಸ್ಟಿಕ್ಸ್ ಯೂಸ್ ಮಾಡ್ತಿದ್ದಾರೆ ದಿಯಾಸ್ ಯೂಸ್ ಮಾಡ್ತಿದ್ದಾರೆ ಪೂರ ಮಾಡ್ತಾರೆ ಓಕೆ ಒಂಜಿ ಪನ್ಪೆ ವೆನ್ ಯು ಡಾನ್ಸ್ ಬ್ಯಾಲೆನ್ಸ್ ಉಪ್ಪಡು ಬಾಡಿ ಸಿಂಪಲ್ ಸ್ಟೆಪ್ ಉಪ್ಪಾಡು ಯಾ ಡಿಫಿಕಲ್ಟ್ ಸ್ಟೆಪ್ ಉಪ್ಪಾಡು ಮಾತ್ರ ಬಾಡಿ ಒಂದೇ ಬ್ಯಾಲೆನ್ಸ್ ಮಾಡ್ಪಾಡು
तुम्हें